ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಮಾವಿನ ಹಣ್ಣಿನ ಹಸಿ ಪದಾರ್ಥ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ. ಹೋಗುವ. ಈಗ ಇದಕ್ಕೆ 8 ಮೆಣಸು ಹಾಕ್ತೇನೆ. ಇನ್ನು ಚೂರು ಜೀರಿಗೆ ಅಂದರೆ 1/4 ಟೀ ಸ್ಪೂನು, ಇದೊಂದು ಅರ್ಧ ಟೀ ಸ್ಪೂನು, ಮತ್ತು ಒಂದು 4 ಮೆಂತೆಕಾಳು ಒಂದು ಹಾಕ್ಕೊಂಡು ಹುರ್ಕೊಳ್ತೇನೆ. ಮತ್ತು ತೆಂಗಿನಕಾಯಿ ಇದನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತೇನೆ, ಅಂದರೆ ರುಬ್ಬಿಕೊಳ್ತೇನೆ. ನೋಡಿ, ಈಗ ಆಗಿದೆ. ಇದು ಸಾಕು. ಇನ್ನು ಇದಕ್ಕೆ ಹಸಿ ಸಾಸಿವೆಯನ್ನು ಹಾಕಿಕೊಂಡು ರುಬ್ಬೋದು. ಸ್ವಲ್ಪ ಅರಶಿನ ಹಾಕಿದೆ. ಈಗ ಹಸಿ ಸಾಸಿವೆ ಅರ್ಧ ಸ್ಪೂನು ಹಾಕ್ಕೊಂಡು ರುಬ್ಬುತ್ತೇನೆ. ಹಸಿ ಸಾಸಿವೆ ಹಾಕಿ ಹಸಿ ಪದಾರ್ಥ ಮಾಡೋದು. ಅದು ಮಾವಿನ ಹಣ್ಣು ಕಟ್ ಮಾಡುವಾಗ ನಾವು ನೋಡ್ಕೊಳ್ಬೇಕು, ಸಿಪ್ಪೆ ಕಹಿ ಉಂಟಂತ. ಕಹಿ ಇದ್ದರೆ ಹಾಕೋದು ಬೇಡ, ಕಹಿ ಇಲ್ಲದಿದ್ದದ್ದು ಹಾಕಬೇಕು. ಮಸಾಲದಲ್ಲಿ ನಾವು ಮಾವಿನ ಹಣ್ಣನ್ನು ಪ್ರೆಸ್ ಮಾಡಿದರೆ ಟೇಸ್ಟ್ ಆಗುತ್ತೆ. ಮತ್ತು ಹಾಕುವ ಮೊದಲೇ ಮಾಡ್ಬೋದು, ಅದು ಅಷ್ಟು ಒಳ್ಳೆಯದಾಗೋದಿಲ್ಲ. ನೋಡಿ, ಹೀಗೆ ಅದನ್ನು ಚೆನ್ನಾಗಿ ನಾವು ಕಿವುಚ್ಕೊಳ್ಬೇಕು. ನೋಡಿ, ಉಪ್ಪು ಹಾಕ್ಕೊಳ್ಳೋಣ. ಮತ್ತು ನೋಡಿ ಹಾಕುವ ಎಷ್ಟು ಬೇಕು ಅಂತ. ಸ್ವಲ್ಪ ಹೀಗೆ ಪ್ರೆಸ್ ಮಾಡಿ, ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳೋದು ಹೀಗೆ. ಸಾಸಿವೆ ರೆಡಿ ಆಯಿತು. ಈಗ ಮಾವಿನ ಹಣ್ಣಿನ ಸೀಸನ್. ಒಳ್ಳೆ ಮಾವಿನ ಹಣ್ಣೆಲ್ಲ ಸಿಗ್ತದೆ. ಮಾವಿನ ಹಣ್ಣು ತಂದು 1-2 ಇದ್ದರೂ ಸಾಕಾಗ್ತದೆ. ಒಬ್ಬರಿಗೆ ಒಂದು ಮಾವಿನ ಹಣ್ಣು, ಇಬ್ಬರಿಗೆ ಒಂದು ಮಾವಿನ ಹಣ್ಣು ಕೂಡ ಸಾಕಾಗ್ತದೆ. ಅರ್ಜೆಂಟಿಗೆ ಮಾಡಲಿಕ್ಕಾಗ್ತದೆ. ಹಾಗೆ ನೋಡಿ, ಮಾಡಿ ತಿನ್ನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಒಳ್ಳೆ ವಿಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.